ಹಾವೇರಿ ಜಿಲ್ಲೆಯ ಹಂಸಭಾವಿಯ ಶಿವಯೋಗೀಶ್ವರ ಶಾಲೆಯಲ್ಲಿ ವಿದ್ಯುತ್ ತಂತಿಯು ತುಂಡಾಗಿ ಮೈಮೇಲೆ ಬಿದ್ದುದರಿಂದ 10ರ ಪ್ರಾಯದ ಶಾಲಾ ಬಾಲಕ ಸ್ಥಳದಲ್ಲೇ ಮರಣ ಹೊಂದಿದ ದಾರುಣ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಪೇಟೆಯಲ್ಲಿ ಈ ದುರಂತ ನಡೆದಿದೆ. ಗೌಸ್ ಮುಹಿಯುದ್ದೀನ್ ಎಂಬವರ ಮಗ ಮೊಹಮ್ಮದ್ ಶಾ ಕಲಂದರ್ ಸಾವಿಗೀಡಾದ ಬಾಲಕ. ಈತನು ಇಲ್ಲಿನ ಶಿವಯೋಗೀಶ್ವರ ಶಾಲೆಯಲ್ಲಿ 4ನೆಯ ತರಗತಿಯಲ್ಲಿ ಓದುತ್ತಿದ್ದ 10ರ ಪ್ರಾಯದ ಬಾಲಕನಾಗಿದ್ದಾನೆ. ಶ್ರೇಯಸ್ ಮತ್ತು ಚೇತನ್ ಎಂಬ ಗೆಳೆಯರ ಜೊತೆಗೆ ಶಾ ಕಲಂದರ್ ನಿಂತಿದ್ದ. ಮಧ್ಯಾಹ್ನದ ಊಟಕ್ಕೆ ಸಿದ್ಧರಾಗುವ ವೇಳೆ ವಿದ್ಯುತ್ ತಂತಿ ನೇರ ಬಿದ್ದು ಶಾ ಕಲಂದರ್ ಸಾವಿಗೀಡಾದ. ಆಚೀಚೆ ನಿಂತಿದ್ದ ಶ್ರೇಯಸ್ ಮತ್ತು ಚೇತನ್ರಿಗೆ ತುಸು ಶಾಕ್ ಹೊಡೆದಿದೆ. ಅವರು ಅಪಾಯದಿಂದ ಪಾರಾಗಿದ್ದಾರೆ. ಮೂವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಶಾ ಕಲಂದರ್ ಬದುಕಲಿಲ್ಲ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.